ನಿಮ್ಮಾತ್ಮದೊಡನೆಯೂ ಇರಲಿ. ಹರಿಹರದ ಪವಾಡ ಪೂರಿತ ಆರೋಗ್ಯ ಮಾತೆಯಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಬಂಧುಗಳೇ, ಭಗಿನಿಯರೇ, ನವೇನ ದಿನದ ಕೊನೆಯ ದಿನದಲ್ಲಿ ನಾವಿದ್ದೇವೆ. ಈ ದಿನದ ಕೊನೆಯ ದಿವ್ಯ ಬಲಿ ಪೂಜೆಯಲ್ಲಿ ನಾವು ಭಾಗವಹಿಸುತ್ತಿದ್ದೇವೆ. ಮಾತೆಯ ಮಡಿಲಿನಲ್ಲಿ ಸಮಾಧಾನ ಇದೆ, ಮಾತೆಯ ಮಡಿಲಿನಲ್ಲಿ ಸಾಂತ್ವನ ಇದೆ, ಮಾತೆಯ ಮಡಿಲಿನಲ್ಲಿ ನಮ್ಮ ದುಃಖ, ನೋವು, ಚಿಂತೆ ಮರೆಸುವ ಶಕ್ತಿ ಇದೆ. ಆ ಮಾತೆಯ ಕರಗಳಲ್ಲಿ ನಮ್ಮನ್ನೇ ಅರ್ಪಿಸಿಕೊಡುತ್ತಾ ನಮಗಾಗಿ ಪ್ರಾರ್ಥಿಸಮ್ಮ ಎಂದು ಪ್ರಾರ್ಥಿಸೋಣ. ನಮ್ಮ ಕೋರಿಕೆ, ಬೇಡಿಕೆ, ದುಃಖ, ನೋವು, ಚಿಂತೆ, ಬೇನೆ, ಭವಣೆ, ಕಷ್ಟ, ಕಾರ್ಪಣ್ಯಗಳನ್ನು ಹರಿಹರದ ಆರೋಗ್ಯ ಮಾತೆಯ ಪುಣ್ಯ ಸ್ಥಳದಲ್ಲಿ ನಿತ್ಯ ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸುವಾಗ ಅರ್ಪಿಸಿಕೊಡುತ್ತಾ, ಎಷ್ಟೋ ಸಾರಿ ನಮ್ಮ ಮಾನವ ದೌರ್ಬಲ್ಯಗಳಿಂದಾಗಿ ಮಾಡಿರುವ ತಪ್ಪುಗಳನ್ನು ಅರ್ಪಿಸಿಕೊಡುತ್ತಾ ಪ್ರಭುವಿನ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು, ನನಗಾಗಿ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಪುತ್ರರ ಜಯಂತಿಯು ನಮ್ಮ ರಕ್ಷಣೆಯ ಉಗಮವಾದ ಅವರ ತಾಯಿಯ ಜನನವು ನಮಗೆ ಆಂತರಿಕ ಶಾಂತಿಯನ್ನು ತರಲಿ. ಅಂತೆಯೇ ಕನ್ಯಾ ಮರಿಯಮ್ಮನವರ ಜಯಂತಿಯ ಹಬ್ಬದಂದು ಸ್ವರ್ಗೀಯ ಕೃಪಾವರಗಳ ಕೊಡುಗೆಯನ್ನು ನಿಮ್ಮ ಸೇವಕರಾದ ನಮಗೆ ಕರುಣಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಮೀಕನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಇಂತೆನ್ನುತ್ತಾರೆ, ಎಫ್ರೇತದ ಬೆತ್ಲೆಹೇಮೆ, ಜುದಯದ ಕುಲಗಳಲ್ಲಿ ನೀನು ಅತಿ ಚಿಕ್ಕವಳಾಗಿದ್ದರೂ ಇಸ್ರಾಯೇಲರನ್ನು ಆಳತಕ್ಕವನು ನಿನ್ನಿಂದಲೇ ಉದಯಿಸುವನು. ಆತನ ಗೋತ್ರ ಮೂಲ ಪುರಾತನವಾದದ್ದು, ಅನಾದಿ ಕಾಲದಿಂದ ಬಂದದ್ದು. ಇಂತಿರಲು ದಿನ ತುಂಬಿದವಳು, ಎರುವರೆಗೂ ಸರ್ವೇಶ್ವರ ತನ್ನ ಜನರನ್ನು ಶತ್ರುಗಳ ವಶಕ್ಕೆ ಬಿಟ್ಟು ಬಿಡುವರು. ಅನಂತರ ಅಳಿದುಳಿದ ಸಹೋದರರು ಬಂದು ಇಸ್ರಾಯೇಲ್ ಜನರೊಂದಿಗೆ ಸೇರಿಕೊಳ್ಳುವರು. ಆತನು ಸರ್ವೇಶ್ವರನಿಂದ ಬರುವ ಶಕ್ತಿಯಿಂದಲೂ ಆ ಸ್ವಾಮಿ ದೇವರ ನಾಮದ ಪ್ರಭಾವದಿಂದಲೂ ತನ್ನ ಜನರನ್ನು ಪರಿಪಾಲಿಸುವನು. ಆ ಜನರು ಸುರಕ್ಷಿತವಾಗಿ ಬಾಳುವರು. ಆತನು ಜಗದ ಕಟ್ಟಕಡೆಯವರೆಗೂ ಪ್ರಬಲನಾಗಿರುವನು.
ಆತನೇ ನಮಗೆ ಶಾಂತಿದಾತನು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ಹಿರಿ ಹಿಗ್ಗುವುದು ನನ್ನ ದೇವರಲ್ಲಿ ನನ್ನ ಆತ್ಮ, ಹಿರಿ ಹಿಗ್ಗುವುದು ನನ್ನ ದೇವರಲ್ಲಿ ನನ್ನ ಆತ್ಮ. ನಿನ್ನ ಅಚಲ ಪ್ರೀತಿಯಲ್ಲಿದೆ ಎನಗಿದೆ ವಿಶ್ವಾಸ, ನಿನ್ನ ರಕ್ಷಣೆ ತಂದಿದೆ ನನ್ನ ಮನಕ್ಕೆ ಹರುಷ. ಶ್ಲೋಕ. ಹಿರಿ ಹಿಗ್ಗುವುದು ನನ್ನ ದೇವನಲ್ಲಿ ನನ್ನ ಆತ್ಮ. ಪ್ರಭು ಮಾಡಿದ ಮಹಾ ಉಪಕಾರಿಗಳಿಗಾಗಿ ಹಾಡುವೆ ಗೀತೆಯನ್ನು ಮನಪೂರ್ವಕವಾಗಿ. ಶ್ಲೋಕ. ಹಿರಿ ಹಿಗ್ಗುವುದು ನನ್ನ ಆತ್ಮ ನನ್ನಲ್ಲಿ ದೇವರು. Alleluia, 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 alleluia. ಪ್ರಭು ನಿಮ್ಮೊಡನೆ ಇರಲಿ. ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭುವೇ ನಿಮಗೆ ಮಹಿಮೆ ಸಲ್ಲಲಿ. ಯೇಸುವಿನ ಜನನದ ಪ್ರಕರಣ. ಯೇಸುವಿನ ತಾಯಿ ಮರಿಯಳಿಗೂ ಜೋಸೆಫಳಿಗೂ ನಿಶ್ಚಿತಾರ್ಥವಾಗಿತ್ತು. ಅವರಿಬ್ಬರು ಕೂಡಿ ಬಾಳುವುದಕ್ಕೆ ಮುಂಚೆಯೇ ಮರಿಯಳು ಗರ್ಭವತಿಯಾಗಿರುವುದು ತಿಳಿದು ಬಂತು. ಆಕೆ ಗರ್ಭ ಧರಿಸಿದ್ದು ಪವಿತ್ರಾತ್ಮ ಪ್ರಭಾವದಿಂದ. ಆಕೆಯ ಪತಿ ಜೋಸೆಫನು ನೀತಿವಂತನು. ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದಲ್ಲದಾದ್ದರಿಂದ ಯಾರಿಗೂ ತಿಳಿಯದ ಹಾಗೆ ನಿಶ್ಚಿತಾರ್ಥವನ್ನು ಮುರಿದು ಬಿಡಬೇಕೆಂದಿದ್ದನು. ಆತನು ಈ ಕುರಿತು ಆಲೋಚಿಸಿದಂತೆಯೇ ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡು, ದಾವೀದ ವಂಶದ ಜೋಸೆಫನೇ, ಮರಿಯಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ಅಂಜಬೇಡ. ಆಕೆ ಗರ್ಭ ಧರಿಸುವುದಿರುವುದು ಪವಿತ್ರಾತ್ಮ ಪ್ರಭಾವದಿಂದಲೇ. ಆಕೆ ಒಬ್ಬ ಮಗನನ್ನ ಹೆರುವಳು. ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು, ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ ಎಂದನು. ಈಗೋ ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನ ಪ್ರಸವಿಸುವಳು. ಇಮ್ಮಾನುವೆಲ್ ಎಂದು ಆತನಿಗೆ ಹೆಸರಿಡುವರು ಎಂಬುದಾಗಿ ಪ್ರವಾದಿಯ ಮುಖಾಂತರ ಸರ್ವೇಶ್ವರ ಹೇಳಿದ ಪ್ರವಚನ ನೆರವೇರುವಂತೆ ಇದೆಲ್ಲ ಸಂಭವಿಸಿತು. ಇಮ್ಮಾನುವೆಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದು ಅರ್ಥ. ಪ್ರಭುವಿನ ಶುಭ ಸಂದೇಶ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಿರಿ ಹಿಗ್ಗುವುದು ನನ್ನ ದೇವರಲ್ಲಿ ನನ್ನ ಆತ್ಮ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ ಹಾಗೂ ಹರಿಹರದ ಪವಾಡ ಪೂರಿತ ವಿಜಯ ಮಾತೆ, ನಮಗೆಲ್ಲರಿಗೂ ವಿಜಯ ಕೊಡುವಂತಹ ಹರಿಹರದ ಆರೋಗ್ಯ ಮಾತೆಯಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಹಿರಿ ಹಿಗ್ಗುವುದು ನನ್ನ ದೇವರಲ್ಲಿ ನನ್ನ ಆತ್ಮ. ಈ ದಿನದ ಶ್ಲೋಕದ ಸಾಲುಗಳನ್ನು ಧ್ಯಾನಿಸುತ್ತಾ ಹೋದರೆ ನನಗೆ ನನ್ನ ನೆನಪಿಗೆ ಬರುವಂತಹದ್ದು ಒಂದು ಪುಟ್ಟ ಘಟನೆ. ಬೆಂಗಳೂರಿನ ಹಲಸೂರು ಧರ್ಮ ಕೇಂದ್ರಕ್ಕೆ ಸೇರಿದ ಒಂದು ಕುಟುಂಬದಲ್ಲಿ ನಡೆದಿರುವಂಥ ಒಂದು ಘಟನೆ. ಆ ದಂಪತಿಗಳಿಗೆ ವಿವಾಹವಾಗಿ ಸರಿಸುಮಾರು 7 ವರ್ಷಗಳೇ ಕಳೆದು ಬಿಟ್ಟಿತ್ತು. ಆ ದಂಪತಿಗಳಿಗೆ ವಿವಾಹವಾಗಿ ಸರಿಸುಮಾರು 7 ವರ್ಷಗಳೇ ಕಳೆದು ಬಿಟ್ಟಿತ್ತು. ಆದರೆ ಪ್ರತಿ ವರ್ಷ ವೈದ್ಯರ ಬಳಿ ಹೋಗಿ ಅವರದ್ದು ಒಂದೇ ಪ್ರಶ್ನೆ, ನಮಗೆ ಯಾಕೆ ಮಕ್ಕಳ ವರದಾನ ಸಿಕ್ಕಿಲ್ಲ? ಅಷ್ಟು ಮಾತ್ರವಲ್ಲ, ಬೇರೆ ಬೇರೆ ಪುಣ್ಯಕ್ಷೇತ್ರಗಳನ್ನು ಭೇಟಿ ಮಾಡಿ ಧ್ಯಾನ ಕೂಟಗಳಲ್ಲಿ ಭಾಗವಹಿಸಿ ಯಾಕೆ ನಮಗೆ ಮಕ್ಕಳ ವರದಾನ ಸಿಕ್ಕಿಲ್ಲ ಎಂಬ ಪ್ರಶ್ನೆಗೆ ಉತ್ತರವನ್ನು ಒಬ್ಬ ಹೆಸರಾಂತ ವೈದ್ಯರು ಕೊಡುತ್ತಾರೆ. ಆ ಉತ್ತರವಾಗಿದೆ, ನೀನು ಇನ್ನು ಮುಂದೆ ಮಗುವಿಗೆ ಜನ್ಮ ಕೊಡಲು ಸಾಧ್ಯವಿಲ್ಲ. ಅಂದರೆ
ನೀನು ಬಂಜೆ ಎಂಬ ಮಾತನ್ನ ಸ್ಪಷ್ಟವಾಗಿ ಹೇಳುತ್ತಾರೆ. ಇನ್ನು ಮುಂದೆ ವೈದ್ಯರನ್ನ ಭೇಟಿ ಮಾಡುವುದನ್ನು ಬಿಟ್ಟು ಬಿಡು, ವೈದ್ಯರನ್ನ ಭೇಟಿ ಮಾಡುವುದನ್ನು ಬಿಟ್ಟು ಬಿಡು, ಬದಲಾಗಿ ಹೇಗೆ ನೀವು ಇದಿರೋ ದಂಪತಿಗಳು ಹಾಗೆ ನಿಮ್ಮ ಜೀವನವನ್ನ ಸಂತೋಷದಿಂದ ಮುಂದುವರಿಸಿ ಅಂತ ಹೇಳುತ್ತಾರೆ. ಪ್ರತಿಯೊಬ್ಬ ವಿವಾಹಿತ ಮಹಿಳೆಗೆ ತಾನು ತಾಯಿ ಆಗಬೇಕು ಅಂತ ಕನಸಿರುತ್ತೆ. ವಿವಾಹವಾದ ತಕ್ಷಣ 1 ವರ್ಷದ ಒಳಗೆ ಪ್ರತಿಯೊಬ್ಬರು ಕೇಳುವಂತ ಒಂದೇ ಒಂದು ಪ್ರಶ್ನೆ, ಯಾಕೆ ಇನ್ನು ಮಕ್ಕಳಾಗ್ಲಿಲ್ಲ, ಯಾರ್ದು ಸಮಸ್ಯೆ ಅಂತ. ಈ ದಂಪತಿಗಳು ಸಹ 7 ವರ್ಷಗಳ ಕಾಲ ಈ ಪ್ರಶ್ನೆಗೆ ಉತ್ತರ ಕೊಟ್ಟು ಸಾಕಾಗ್ಬಿಟ್ಟಿತ್ತು. ಅವ್ರಿಗೇನು ಮಾಡೋದಂತ ಗೊತ್ತಾಗಿಲ್ಲ. ಒಂದಿನ ಅವರು ಮಾತೆಯ ಅರ್ಪಿತವಾಗಿರುವಂಥ ದೇವಾಲಯಕ್ಕೆ ಹೋಗ್ಬಿಟ್ಟು ಪತಿ ಮತ್ತು ಪತ್ನಿ ಇಬ್ಬರು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾರೆ. ಮಾತೆಯೇ, ನೀನು ಒಬ್ಬಳು ತಾಯಿ, ನಾನು ತಾಯಿ ಆಗ ಬಯಸುವಂತ ಓರ್ವ ತಾಯಿ. ನನ್ನ ಜೀವನದಲ್ಲೂ ಕನಸುಗಳಿದೆ, ನನಗೂ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿದ್ದನ್ನು ಕೊಡ್ತೀರಾ ಎಂಬ ಭರವಸೆಯಲ್ಲಿ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿ ತನ್ನ ಪ್ರಾರ್ಥನೆಯನ್ನ ಮಾತೆಯ ಮಡಿಲಲ್ಲಿ ಇಡುತ್ತಾರೆ. ಜೋರಾಗಿ ಹತ್ತು ಬಿಡ್ತಾರೆ ಆ ತಾಯಿ. ನಂತರ ತನ್ನ ಕಣ್ಣೀರನ್ನ ತಾನೇ ಒರೆಸಿಕೊಂಡು ಸಮಾಧಾನದಲ್ಲಿ ಮನೆಗೆ ಹೋಗ್ತಾರೆ. ಕೆಲವು ತಿಂಗಳಾದ ನಂತರ ವೈದ್ಯರ ಬಳಿ ಹೋದಾಗ ವೈದ್ಯರಿಗೆ ಆಶ್ಚರ್ಯ. ಏಕೆಂದರೆ 8ನೆಯ ವರ್ಷ, ವಿವಾಹವಾಗಿ 8ನೇ ವರ್ಷದಲ್ಲಿ ಈ ಮಹಿಳೆ ಗರ್ಭವತಿಯಾಗಿದ್ದರು. 9ನೇ ತಿಂಗಳಿಗೆ ಜನ್ಮ ಕೊಡುವಾಗ ವೈದ್ಯರು ಹೇಳಿದ ಮಾತೊಂದು, ಈ ಮಗು ಜನ್ಮ ಕೊಟ್ಟರೂ ಸಹ ಈ ಮಗು ಉಳಿಯುವುದಿಲ್ಲ ಎಂದು ಹೇಳಿದರು. ಆ ತಾಯಿಗೆ ಒಂದೇ ಒಂದು ವಿಶ್ವಾಸ, 7 ವರ್ಷಗಳ ಕಾಲ ವೈದ್ಯರ ಹತ್ರ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಆದರೆ ತಾಯಿ ಮಾಡಿದರು. ಆ ತಾಯಿಯ ಕರಗಳಲ್ಲಿ ಈ ಮಗುವನ್ನ ಅರ್ಪಿಸಿಕೊಡುತ್ತಾ ಜನ್ಮ ಕೊಡುತ್ತೇನೆ ಅಂತ ಹೇಳಿ ಧೈರ್ಯವಾಗಿ ಇದ್ದಂತಹ ತಾಯಿ ಆ ಹೆಣ್ಣು ಮಗುವಿಗೆ ಜನ್ಮ ಕೊಡುತ್ತಾರೆ. ಆ ಮಗುವಿಗೆ ಜನ್ಮ ಕೊಟ್ಟ ನಂತರ ಹಲವು ತಿಂಗಳುಗಳ ಕಾಲ ಅನಾರೋಗ್ಯ ಇದ್ದರೂ ಸಹ ಆಕೆ ಪ್ರತಿ ಸಾರಿ ಪಾದಯಾತ್ರೆಯನ್ನು ಮಾಡಿ ಪ್ರತಿ ಶನಿವಾರ ಆ ದೇವಾಲಯಕ್ಕೆ ಭೇಟಿ ಕೊಡುತ್ತಾರೆ, ಮಾತೆ ಇರುವಂಥ ದೇವಾಲಯಕ್ಕೆ. ಅಲ್ಲಿ ಹೋಗಿ ಭೇಟಿ ಕೊಟ್ಟು ಪ್ರಾರ್ಥನೆಯನ್ನು ಅರ್ಪಿಸುತ್ತಾರೆ, ಈ ಮಗುವನ್ನು ಅರ್ಪಿಸಿಕೊಡುತ್ತಾರೆ. ಆ ಮಗುವಿಗೆ ಟ್ರೀಸಾ ಲೀಡಿಯಾ ಅಂತ ಹೆಸರಿಡುತ್ತಾರೆ. ಆತ್ಮೀಯ ಬಂಧುಗಳೇ, ಅದು ಒಂದು ಮಗು ಮಾತ್ರ ಅಲ್ಲ, ಅವರ ಕುಟುಂಬದಲ್ಲಿ 3 ಮಕ್ಕಳಿಗೆ ಜನ್ಮ ಕೊಡುತ್ತಾರೆ ಈ ತಾಯಿ. ವೈದ್ಯರು ಹೇಳಿದ್ರು, ನೀನು ಬಂಜೆ, ನಿನಗೆ ಮಕ್ಕಳ ವರದಾನ ಸಿಗುವುದಿಲ್ಲ ಅಂತೇಳಿ. ಅದರಿಂದ ಮಾತೆ ಮರಿಯಮ್ಮನವರಿಗೆ ಗಾಬ್ರಿಯಲ್ ದೇವದೂತ ಹೇಳಿರುವ ಮಾತುಗಳು ಸ್ಪಷ್ಟವಾಗಿರುವ ಮಾತುಗಳು. ಈ ದಿನ ಸಮಸ್ಯೆಗಳನ್ನು, ಕಷ್ಟಗಳನ್ನು, ನೋವುಗಳನ್ನು, ಪ್ರಶ್ನೆಗಳನ್ನು ಹೊತ್ತು ಇಲ್ಲಿ ಬಂದಿರೋ ನನ್ನ ಆತ್ಮೀಯ ಬಂಧುಗಳೇ, ಭಗಿನಿಯರೇ, ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರ ಬಾಳಿನಲ್ಲಿ ಪ್ರಶ್ನೆಗಳಿಗೆ ಉತ್ತರವಾಗಿ ಮಾತೆ ಮರಿಯಮ್ಮನವರಿಗೆ ಗಾಬ್ರಿಯಲ್ ದೇವದೂತ ಹೇಳಿರುವಂಥ ಮಾತುಗಳು ಕೇಳಿ. ದೇವರಿಗೆ ಎಲ್ಲವೂ ಸಾಧ್ಯ, ದೇವರಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದೂ ಇಲ್ಲ. ಅದನ್ನೇ ಪ್ರಭು ಯೇಸು ಹೇಳ್ತಾರೆ, ಮಾನವನಿಗೆ ಇದು ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಆತ್ಮೀಯರೇ, ಆ ಮೊದಲು ಹುಟ್ಟಿರುವಂಥ ಹೆಣ್ಣು ಮಗು ಒಬ್ಬ ಧಾರ್ಮಿಕ ಸಹೋದರಿಯಾಗಿ ಈ ದಿನ ಶಿವಮೊಗ್ಗ ಧರ್ಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ದೇವರಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ, ಎಲ್ಲವೂ ಸಾಧ್ಯ. ಈ ದಿನ ನೀವು ದೂರ ದೂರದ ಊರುಗಳಿಂದ ಯಾತ್ರಾರ್ಥಿಗಳಾಗಿ ಮಾತೆಯ ಪುಣ್ಯ ಸ್ಥಳಕ್ಕೆ ಬಂದಿರಬೇಕಾದ್ರೆ ಮಾತೆ ನಿಮಗೆ ಹೇಳಿಕೊಡುವಂಥ ಸಂದೇಶಗಳು ಬಹಳ ಸುಸ್ಪಷ್ಟವಾಗಿರುವಂಥ ಸಂದೇಶ. ಮೊದಲನೆಯ ಸಂದೇಶ, ಮನುಷ್ಯರಲ್ಲಿ ವಿಶ್ವಾಸ ಇಡಿ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ದೇವರಲ್ಲಿ ವಿಶ್ವಾಸ ಇಡಿ. ಯಾಕಂದ್ರೆ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದೆ ಬಿಡುವುದಿಲ್ಲ, ದೇವರಲ್ಲಿ ವಿಶ್ವಾಸ ಇಡಿ. ಎರಡನೆಯದು, ಕೀರ್ತನೆ 23 ಹೇಳುತ್ತೆ, ಪ್ರಭು ಕುರಿಗಾಹಿಯಾಗಿರಲು ಕುಂದುಕೊರತೆಗಳು ಎಲ್ಲಿಹವು ಎನಗೆ. ಆ ಕಾರಣದಿಂದ ನಿಮ್ಮ ವಿಶ್ವಾಸ ಉತ್ತಮ ಕುರಿಮರಿ ಆಗಿ ನಾನು ಮತ್ತೆ ನೀವು ಉತ್ತಮ ಕುರುಬನಾಗಿರುವ ಪ್ರಭು ಯೇಸುವನ್ನ ಹಿಂಬಾಲಿಸುವ ವ್ಯಕ್ತಿಗಳಾಗಬೇಕು. ಎರಡನೆಯ ಸಂದೇಶ. ಮೂರನೆಯದು, ಜೀವನದಲ್ಲಿ ಏರುಪೇರುಗಳು ಬಂದರು, ಕಷ್ಟ, ದುಃಖ, ನೋವು, ಚಿಂತೆ, ಸಮಸ್ಯೆ, ಪ್ರಶ್ನೆಗಳು ಬಂದರೂ ವಿಶ್ವಾಸ ಅಲ್ಲಾಡ್ತಾ ಇರಬೇಕಾದ್ರು, ಪ್ರಶ್ನೆಗಳೇ ಜೀವನವಾಗಿರಬೇಕಾದ್ರೆ, ಸಮಸ್ಯೆಗಳಿಗೆ ಉತ್ತರ ಸಿಗದೆ ಇರಬೇಕಾದ್ರೆ, ಯಾರ ಬಳಿಗೆ ಹೋಗುವುದು ಎಂಬ ಪ್ರಶ್ನೆ ಬಂದಾಗ ಯಾರ್ಯಾರ ಬಳಿ ಹೋಗಬೇಡಿ. ಮಾತೆ ಮರಿಯಮ್ಮನವರು ಕಾನಾ ಊರಿನಲ್ಲಿ ಹೇಳಿದ ಮಾತು ನೋಡಿ,
ಆತ ಹೇಳಿದಂತೆ ಮಾತ್ರ ಮಾಡಿ, ಬೇರೆ ಯಾರು ಹೇಳಿದಾಗೆ ಮಾಡಬೇಡಿ, ಜೀವನದಲ್ಲಿ ಸೋರ್ತೀರ. ಪ್ರಭು ಯೇಸು ಹೇಳಿದ್ದೇನು? ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ, ನಾನೇ ನಿಜವಾಗಿರುವ ಕುರಿಗಾಹಿ, ನಾನೇ ಬಾಗಿಲು, ನನ್ನ ಮೂಲಕ ಹೋಗದವನು ಬಾರದವನು ಸ್ವರ್ಗವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಆದ್ದರಿಂದ ಆತ್ಮೀಯರೇ, ಮಾತೆ ಈ ದಿನ, ಈ ರಾತ್ರಿಯ ಕೊನೆಯ ದಿವ್ಯ ಬಲಿಪೂಜೆಯ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೊಡುವಂಥ ಸುಸ್ಪಷ್ಟವಾಗಿರುವಂಥ ಸಂದೇಶವಾಗಿದೆ. ಯಾರ ಬಳಿಗೂ ಹೋಗಬೇಡಿ, ಪ್ರಭುವಿನ ಬಳಿಗೆ ಬನ್ನಿ. ಈ ದಿನ ನಮ್ಮ ಕೋರಿಕೆ, ಬೇಡಿಕೆ ಎಲ್ಲವನ್ನ ಪ್ರಭುವಿನ ಕರಗಳಲ್ಲಿ ಸಮರ್ಪಣೆ ಮಾಡೋಣ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ನಾವು ಈ ದಿನ ಬರಬೇಕಾದ್ರೆ ಏನೆಲ್ಲ ಕೋರಿಕೆ ತಗೊಂಬಂದಿದ್ದೀವಿ. ಮನದಲ್ಲಿ ಕೋರಿಕೆ ಇದೆ, ಬೇಡಿಕೆ ಇದೆ, ನೋವಿದೆ, ಚಿಂತೆ ಇದೆ, ದುಃಖ ಇದೆ, ಕಷ್ಟಗಳಿದೆ, ನೋವುಗಳಿದೆ. ಎಲ್ಲವನ್ನ ಪ್ರಭುವಿನ ಕರಗಳಲ್ಲಿ ಸಮರ್ಪಣೆ ಮಾಡೋಣ. ಒಂದು ಪುಟ್ಟ ಪ್ರಾರ್ಥನೆ ನಿಮಗಾಗಿ. ಪ್ರಭು ಯೇಸುವೆ, ಮಾತೆ ಮರಿಯಳಿಗೆ ಅರ್ಪಿತವಾಗಿರುವಂಥ ಈ ಮಾತೆಯ ಸನ್ನಿಧಿಯಲ್ಲಿ ನಾವೆಲ್ಲರೂ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇರಬೇಕಾದ್ರೆ, ಈ ನಿಮ್ಮ ಮಕ್ಕಳು ದುಃಖ, ಚಿಂತೆ, ಬೇನೆ, ಬವಣೆ, ಸಮಸ್ಯೆಗಳ ಜೀವನವನ್ನು ಹೊತ್ತು ಇಲ್ಲಿ ಬಂದಿದ್ದಾರೆ. ನೋವುಗಳ, ಬೇಸರದ ಜೀವನ ಇವರಲ್ಲಾಗಿರ್ಬೋದು. ಏನೋ ಒಂದು ವಿಶೇಷ ವರದಾನವನ್ನು ಬೇಡಿಕೊಂಡು ಇಲ್ಲಿ ಬಂದಿರ್ಬೋದು. ಎಲ್ಲ ಮಕ್ಕಳ ನಿಮ್ಮ ಕರಗಳಲ್ಲಿ ಅರ್ಪಿಸ್ತೇವೆ. ಹರಿಹರದ ಆರೋಗ್ಯ ಮಾತೆ, ಈ ಎಲ್ಲ ನಿಮ್ಮ ಮಕ್ಕಳಿಗಾಗಿ ನಿತ್ಯ ನಿರಂತರವೂ ಪ್ರಾರ್ಥಿಸಿ. ನಿಮ್ಮಲ್ಲಿ ಬಂದಿರುವ ಈ ಮಕ್ಕಳಿಗೆ ನಿಮ್ಮ ಮಡಿಲಲ್ಲಿ ಸಾಂತ್ವನವಿದೆ, ನಿಮ್ಮ ಮಡಿಲಲ್ಲಿ ದುಃಖ ಮರೆಯುವಂಥ ಶಕ್ತಿ ಇದೆ, ನಿಮ್ಮ ಮಡಿಲಲ್ಲಿ ರೋಗ ನಿವಾರಣೆಯ ಶಕ್ತಿ ಇದೆ. ಈ ನಿಮ್ಮ ಮಕ್ಕಳನ್ನು ಆಶೀರ್ವದಿಸುವಂತೆ ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಡುತ್ತಾ ಪ್ರಭುವೇ ಪ್ರಾರ್ಥಿಸುತ್ತೇನೆ. ಆಮೇಲೆ ಕಾಣಿಕೆಯ ಗೀತೆಯೊಂದಿಗೆ ನಮ್ಮನ್ನೇ ಪ್ರಭುವಿಗೆ ಅರ್ಪಿಸಿಕೊಡುತ್ತಾ ಭಕ್ತಿಯಿಂದ ಪ್ರಾರ್ಥಿಸುವ. ನನ್ನ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ಆತ್ಮಸಭೆಯ ಪ್ರಯೋಜನಕ್ಕಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಏಕೈಕ ಪುತ್ರರ ಮಾನವತ್ವವು ನಮಗೆ ನೆರವಾಗಲಿ. ಪರಿಶುದ್ಧ ಕನ್ಯೆಯ ಉದರದಲ್ಲಿ ಜನಿಸಿದ ಅವರು ಆಕೆಯ ಕನ್ಯತ್ವವನ್ನು ಕುಂದಿಸದೆ ಅವರ ಸಮಗ್ರತೆಯನ್ನು ಪರಿಪೂರ್ಣಗೊಳಿಸಿದರು. ಅವರು ನಮ್ಮ ದುಷ್ಕೃತ್ಯಗಳನ್ನು ನಮ್ಮಿಂದ ತೊಲಗಿಸಿ ನಮ್ಮ ಬಲಿ ಅರ್ಪಣೆಯು ನಿಮಗೆ ಅಂಗೀಕೃತವಾಗುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ
ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು, ಅಂತೆಯೇ ಹರಿಹರದ ಆರೋಗ್ಯ ಮಾತೆಯ ಮಹೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ನಿಮ್ಮನ್ನು ಸ್ತುತಿಸಿ ಹರಸಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಮರಿಯಮ್ಮನವರು ಪವಿತ್ರಾತ್ಮರ ಶಕ್ತಿಯಿಂದ ನಿಮ್ಮ ಏಕೈಕ ಪುತ್ರರನ್ನು ಗರ್ಭಧರಿಸಿದರು ಮತ್ತು ತಮ್ಮ ಕನ್ಯತ್ವದ ಮಹಿಮೆಯನ್ನು ಕಳೆದುಕೊಳ್ಳದೆ ಅನಂತ ಬೆಳಕಾಗಿರುವ ನಮ್ಮ ಪ್ರಭು ಯೇಸು ಕ್ರಿಸ್ತರನ್ನು ಲೋಕಕ್ಕೆ ನೀಡಿದರು. ಅವರ ಮುಖಾಂತರ ದೂತರು ನಿಮ್ಮ ಮಹಿಮೆಯನ್ನು ಸ್ತುತಿಸುತ್ತಾರೆ, ಪ್ರಭುತ್ವ ದೂತರು ಆರಾಧಿಸುತ್ತಾರೆ, ಶಕ್ತ ದೂತರು ನಿಮ್ಮ ಸನ್ನಿಧಿಯಲ್ಲಿ ನಡುಗುತ್ತಾರೆ. ಸ್ವರ್ಗವು ಸ್ವರ್ಗೀಯ ಸದ್ಗುಣ ಗಣಗಳು, ಪುನೀತ ಸೆರಾಫಿಮ್ ಗಣಗಳು ಸಂತಸದಿಂದ ಒಂದುಗೂಡಿ ನಿಮ್ಮನ್ನ ಪೂಜಿಸುತ್ತವೆ. ತಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿರಿ ಎಂದು ಪ್ರಾರ್ಥಿಸುತ್ತಾ ದೀನಸ್ತುತಿಯಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು. ಇಹಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸನ್ನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ್ನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರಿಂದ ಪರಿಗಣಿಸಿದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿಯಾಗಿರುವ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ
ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ವಿಶೇಷವಾಗಿ ಇಲ್ಲಿ ಯಾತ್ರಾರ್ಥಿಗಳಾಗಿ ಬಂದಿರುವ ನಿಮ್ಮ ಎಲ್ಲ ಮಕ್ಕಳ ಮೇಲೆ ದಯೆ ತೋರಿರಿ. ಅವರ ಪ್ರಾರ್ಥನೆ, ಕೋರಿಕೆ, ಬೇಡಿಕೆಗಳನ್ನು ಆಲಿಸಿ ಆಶೀರ್ವದಿಸಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫ್ ಅವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೇ ಸಲ್ಲಲಿ. ಪ್ರಭುವೇ ನಮಗೆ ಪ್ರಾರ್ಥಿಸಲು ಕಲಿಸಿಕೊಟ್ಟಿದ್ದಾರೆ. ಮಾತೆ ನುಡಿಯುತ್ತಾರೆ, ಯಾರ ಬಳಿಗೂ ಹೋಗಬೇಡಿ, ಯೇಸು ಹೇಳಿದಂತೆ ಮಾಡಿ. ಪ್ರಭು ಯೇಸು ನಮಗೆ ಹೇಳ್ತಾರೆ, ಪ್ರಾರ್ಥನೆಯಲ್ಲಿ ನೀವು ಏನನ್ನು ಕೇಳಿಕೊಳ್ಳುತ್ತೀರೋ ಎಲ್ಲವನ್ನು ನಿಮಗೆ ದಯಪಾಲಿಸಲಾಗುವುದು. ಅದೇ ವಿಶ್ವಾಸದಿಂದ ಭಕ್ತಿಯಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಈಗ ನೋಡಿ ಪ್ರಿಯರೇ, ಇವರೇ ಯೇಸು ಪ್ರಭು. ಇವರನ್ನೇ ಬೆರಳು ಮಾಡಿ ಮಾತೆ ಮರಿಯಮ್ಮನವರು ತೋರಿಸಿದ್ದರು. ಇವರು ಹೇಳಿದಂತೆ ಮಾಡಿ ಈ ದಿನ ಮಾತೆಯ ಮಡಿಲಿನಲ್ಲಿ ಬಂದಿರಬೇಕಾದ್ರೆ ಪ್ರಭು ನಮ್ಮೆಲ್ಲರನ್ನ ಆಶೀರ್ವದಿಸುವ, ಕರುಣಿಸುವ ಪ್ರಭು ಇವರೊಬ್ಬರೇ. ಈಗೋ ದೇವರ ಕುರಿಮರಿ, ಈಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನಮ್ಮ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಶರೀರ ಮತ್ತು ರಕ್ತ ನಮ್ಮನ್ನು ಕಾಪಾಡಲಿ. ಆತ್ಮೀಯರೇ, ಈಗ ಪರಮ ಪ್ರಸಾದವನ್ನು ವಿತರಿಸಲಾಗುವುದು. ದೀಕ್ಷಾಸ್ನಾನ ಪಡೆದ ಕಥೋಲಿಕ ಕ್ರೈಸ್ತರು ಮಾತ್ರ ಮುಂದೆ ಬಂದು ಪರಮ ಪ್ರಸಾದವನ್ನು ಸ್ವೀಕರಿಸುವುದು. ಬಲಿಪೂಜೆಯಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿರುವವರು ಮಾತ್ರ ಪರಮ ಪ್ರಸಾದವನ್ನು ಸ್ವೀಕರಿಸುವುದು.
ಪ್ರಾರ್ಥಿಸೋಣ. ಪ್ರಭು ಕನ್ಯಾ ಮರಿಯಮ್ಮನವರ ಜಯಂತಿ ಅಖಿಲ ಲೋಕಕ್ಕೆ ನಿರೀಕ್ಷೆ ಹಾಗೂ ರಕ್ಷಣೆಯ ಉದಯ ತಂದೀತು. ಈ ಪವಿತ್ರ ರಹಸ್ಯಗಳ ಮೂಲಕ ನೀವು ನವೀಕರಿಸಿದ ನಿಮ್ಮ ಧರ್ಮ ಸಭೆಯು ಇಂದು ಹರ್ಷಾನಂದದಿಂದ ನಿಮ್ಮನ್ನು ಸ್ತುತಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಎಲ್ಲೆಡೆ ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಬೇಕಾ ಸಾಂಗ್ ಬೇಕಲ್ಲ, ಟೈಮ್ ಆಯ್ತಲ್ಲ, ಬೇಡ ಅಡ್ಡೆ ಬೇಕಾ ಬೇಡ. ಹರಿಹರದ ಆರೋಗ್ಯ ಮಾತೆ, ಅನುದಿನವೂ ನಮಗಾಗಿ ಪ್ರಾರ್ಥಿಸು. ಹರಿಹರದ ಆರೋಗ್ಯ ಮಾತೆ, ಅನುದಿನವೂ ನಮಗಾಗಿ ಪ್ರಾರ್ಥಿಸು. ನಮ್ಮ ಕರ್ತ ನಿಮ್ಮ ಪುತ್ರ ಯೇಸುವೇ, ನಮ್ಮ ಮೊರೆಯ ಕೇಳುವೆವು ಬೇಗನೆ. ಹರಿಹರದ ಆರೋಗ್ಯ ಮಾತೆ, ಅನುದಿನವೂ ನಮಗಾಗಿ ಪ್ರಾರ್ಥಿಸು. ಆತ್ಮೀಯರೇ, ಹರಿಹರದ ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರದಲ್ಲಿ ನೀವೆಲ್ಲರೂ ಇದ್ದೀರಿ. ಈ ದಿನದ ಧಾರ್ಮಿಕ ಕಾರ್ಯಗಳು ಈಗ ಕೊನೆಗೊಳ್ಳುತ್ತವೆ. ನಾಳೆ ಬೆಳಗ್ಗೆ ಪೆಂಡಾಲ್ನಲ್ಲಿ ಮಲಗುವವರು ದಯವಿಟ್ಟು ಗಮನಿಸಿ, ನಾಳೆ ಬೆಳಗ್ಗೆ 4 ಗಂಟೆಗೆ ಸರಿಯಾಗಿ